ತೊಕ್ಕೋಟು ಜಯಭಾರತ ಸೌಹಾರ್ದ ಸಹಕಾರಿ ಸಂಘದ ವಾರ್ಷಿಕ ಸಾಮಾನ್ಯ ಸಭೆ ತೊಕ್ಕೋಟದ ಗ್ರ್ಯಾಂಡ್ ಸಿಟಿ ಕಟ್ಟೋಣಡು ಶನಿವಾರ ಕಾಣೆ ನಡೆತಂಡು. ಜಯಭಾರತ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರು ವಿಕ್ರಮ್ ಬಂಗೇರ ಸಭೆತ ಗುರ್ಕಾವಿನ ವಹಿಸಿದ್ದು ತಂಕ್ಲಿನ ಜಯಭಾರತ ಸೌಹಾರ್ದ ಸಹಕಾರಿ ಸಂಘ ಈತೊಂಚು ಬುಲೆಯರೆ ಗ್ರಾಹಕ ಸದಸ್ಯ ಬಂಧುಲಿನ ಸಹಕಾರನೆ ಕಾರಣ ನನದುಂಬಗ್ಲ ಇಂಚೆನೆ ಮಾತೆರಲ ಸಹಕಾರ ಉಪ್ಪಾಡು ಮಾಡೋದಕ್ಕೆ ಏನುಂಡೇರು. ಈ ಒಂದು ಸುಸಂದರ್ಭದಲ್ಲಿ ನಿಮ್ಮೆಲ್ಲರ ಸಹಕಾರ ಹಾಗೂ ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹ ಇವೆಲ್ಲದರಿಂದ ನಾವು ಈ ಮಟ್ಟಿನ ಒಂದು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಇದೇ ರೀತಿಯ ಸಹಕಾರವನ್ನು, ಪ್ರೋತ್ಸಾಹವನ್ನು ನಾವು ಇನ್ನೂ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮಲ್ಲಿ ಯಾಚಿಸುತ್ತಾ ಈ ಒಂದು ಕ್ಷಣಕ್ಕೆ ನೀವೆಲ್ಲ ಸಾಕ್ಷಿಯಾದದಕ್ಕೆ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಲೇಸ್ಟ್ ಮಲ್ಲಬೆಲಿರಾದ ಪಾಲ್ಪಡೆಯಿನ ದಕ್ಷಿಣ ಕನ್ನಡ ಜಿಲ್ಲಾ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ನಂದನ್ ಜಯಭಾರತ ಸೌಹಾರ್ದ ಸಹಕಾರಿ ಸಂಘ ಎಡ್ಡೆ ಸೇವಾ ಚಟುವಟಿಕೆಯಲ್ಲಿ ಮಲ್ತೊಂದುಂಡು ಎಡ್ಡೆ ಅಭಿವೃದ್ಧಿ ಪಡೆವಡು ಪಣದ ಹಾರೈಸಿರು. ಇದಕ್ಕೆ ಮೇಲಿರುವಂತಹ ಜಯಭಾರತ ಸೌಹಾರ್ದ ಸಹಕಾರಿ ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರ, ಅಧ್ಯಕ್ಷರಿಗೂ ಎಲ್ಲ ನಿರ್ದೇಶಕರಿಗೂ ಹಾಗೂ ಆಗಮಿಸುತ್ತಿರುವ ಎಲ್ಲ ಸೌಹಾರ್ದ ಸಹಕಾರಿಯ ಬಂಧುಗಳೇ, ಇವತ್ತು ಸಾಮಾನ್ಯ ಸಭೆ ನಡೀತಾ ಇದೆ. ಈ ಸಾಮಾನ್ಯ ಸಭೆ ನಡಿಬೇಕಾದ್ರೆ ಬಹುಶಃ 15 ತಿಂಗಳು ಮುಂಚೆನೇ ಪ್ರಿಪ್ರೇಷನ್ ನಡಿಬೇಕಾಗತ್ತೆ. ಈಗ ನಮ್ಮ ಫೆಡರಲ್ GB ಕೂಡ ಇದೇ ಥರ ನಡೀತದೆ. ಹಾಗೆಯೇ ಏನು ಈ ಮೇಡಮ್ ಅವರು ಬಹುಶಃ ಮಾತಾಡ್ಬೇಕಾದ್ರೆ ಹೇಳಿದರು, ಜಯಭಾರತ ಸಂಸ್ಥೆಯು ಕೂಡ ಠೇವಣಿಯನ್ನು 2 ಕೋಟಿ ಹತ್ರ ಠೇವಣಿಯನ್ನು ಕಲೆಕ್ಟ್ ಮಾಡಿದೆ. ಹಾಗೆ ಅದೇ ರೀತಿ ಸಾಲಗಳನ್ನು ಕೂಡ ಅದು ನೀಡ್ತಾ ಇದೆ. ಹೀಗೆ ಸಂಸ್ಥೆ ಕೂಡ ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದಲಿ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಜಯಲಕ್ಷ್ಮಿ AS ಸಂಘದ ವಾರ್ಷಿಕ ವರದಿಯನ್ನು ಮಂಡನೆ ಮಾಡ್ತಾರೆ. ಠೇವಣಿ ಸಂಗ್ರಹ ಹೆಚ್ಚಿಸುವುದು, 4 ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಗಣ್ಯ ಸದಸ್ಯರನ್ನು ಸನ್ಮಾನಿಸುವುದು, 5 ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಲು ಅರ್ಹತೆ ಉಳ್ಳ ಸದಸ್ಯರ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವುದು. ವಿಶೇಷ ಮನವಿ: ಸಹಕಾರಿಯ ಸರ್ವ ಸದಸ್ಯರು ನಮ್ಮ ಸಹಕಾರಿಯ ಸಂಘದಲ್ಲಿ ಗರಿಷ್ಠ ಮಟ್ಟದಲ್ಲಿ ಠೇವಣಾದಿಗಳನ್ನು ಇರಿಸುವ ಮೂಲಕ ಸಂಘದ ಪ್ರಗತಿಗೆ ಸಹಕರಿಸಬೇಕಾಗಿ ವಿನಂತಿ. ಅಲ್ಲದೆ ಪಡೆದ ಸಾಲಗಳನ್ನು ಕ್ಲಪ್ತ ಸಮಯದಲ್ಲಿ ಮರುಪಾವತಿ ಮಾಡಿಸಿ ಸಹಕಾರಿಯು ಮುಂದಿನ ವರ್ಷದಲ್ಲಿ ಇನ್ನೂ ಹೆಚ್ಚಿನ ಪ್ರಗತಿಯನ್ನು ತೋರಿಸುವರೆ ಸಹಕರಿಸಬೇಕಾಗಿ ವಿನಂತಿ. ತರಬೇತಿ ಮತ್ತು ಶಿಕ್ಷಣ: ದಿನಾಂಕ 22-27/6/2024 ಮತ್ತು 28/6/2024ರಂದು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ನೂತನವಾಗಿ ನೋಂದಣಿಯಾಗಿರುವ ಸೌಹಾರ್ದ ಸಹಕಾರಿಗಳ ಅಭಿವೃದ್ಧಿಯ ಹಿತದೃಷ್ಟಿಯಿಂದ 2 ದಿನಗಳ ತರಬೇತಿ ಕಾರ್ಯಕ್ರಮಗಳನ್ನು CODP ತರಬೇತಿ ಕೇಂದ್ರ ನಂತೂರು ಇಲ್ಲಿ ಆಯೋಜಿಸಲಾಗಿತ್ತು. ಸಹಕಾರಿ ಅಧ್ಯಕ್ಷರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇವರು ಈ ತರಬೇತಿಯಲ್ಲಿ ಭಾಗವಹಿಸಿರುತ್ತಾರೆ. ದಿನಾಂಕ 11/7/2024ರಂದು ಮಂಗಳೂರಿನ ಹೋಟೆಲ್ ಶ್ರೀನಿವಾಸ್ ಇಲ್ಲಿ ಸಂಯುಕ್ತ ಸಹಕಾರಿಯ ವಾರ್ಷಿಕ ಸಾಮಾನ್ಯ ಸಭೆಯ ಬಗ್ಗೆ ಸಂಪರ್ಕ ಸಭೆಯನ್ನು ಹಾಗೂ ಸಹಕಾರಿಯ ಸಂಸ್ಥೆಯನ್ನು ಉನ್ನತೀಕರಿಸುವಲ್ಲಿ ವ್ಯವಹಾರ ಅಭಿವೃದ್ಧಿ ಯೋಜನೆಯ ಬಗ್ಗೆ ತರಬೇತಿ ಆಯೋಜಿಸಲಾಗಿತ್ತು. ಸಹಕಾರಿಯ ಅಧ್ಯಕ್ಷರು ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ತರಬೇತಿಯಲ್ಲಿ ಭಾಗವಹಿಸಿರುತ್ತಾರೆ. 3 ದಿನಾಂಕ 5/9/2024ರಂದು ಮಂಗಳೂರಿನ ಹೋಟೆಲ್ ಶ್ರೀನಿವಾಸ್ ಇಲ್ಲಿ ಸಂಯುಕ್ತ ಸಹಕಾರಿಯ ಜಿಲ್ಲಾ ಸಂಪರ್ಕ ಕಚೇರಿಯ ಉದ್ಘಾಟನೆ ಹಾಗೂ ತರಬೇತಿಯನ್ನು ಆಯೋಜಿಸಲಾಗಿತ್ತು. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇವರು ಈ ತರಬೇತಿಯಲ್ಲಿ ಭಾಗವಹಿಸಿರುತ್ತಾರೆ. ದಿನಾಂಕ 22/3/2025ರಂದು ಮಂಗಳೂರಿನ ಹೋಟೆಲ್ ಶ್ರೀನಿವಾಸ್ ಇಲ್ಲಿ ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ನಿಯಮಿತ ವತಿಯಿಂದ ಆಯೋಜಿಸಲಾದ ಸರ್ಕಾರದಿಂದ ಮಹಿಳೆಯರಿಗಾಗಿರುವ ಸೌಲಭ್ಯ ಯೋಜನೆ, ಕಾಯ್ದೆ, ಕಾನೂನುಗಳು ಹಾಗೂ ಸಹಕಾರಿ ಸಂಸ್ಥೆಗಳ ಬೆಳವಣಿಗೆಯಲ್ಲಿ ಮಹಿಳೆಯರ ಪಾತ್ರ ತರಬೇತಿಯನ್ನು ಆಯೋಜಿಸಲಾಯಿತು. ಈ ತರಬೇತಿಯಲ್ಲಿ ಸಹಕಾರಿಯ ನಿರ್ದೇಶಕರಾದ ಶ್ರೀಮತಿ ಚಂದ್ರಿಕಾ ರೈ, ಶ್ರೀಮತಿ ವಿಜಯಲಕ್ಷ್ಮಿ ಹಾಗೂ ಶ್ರೀಮತಿ ಜಯಲಕ್ಷ್ಮಿ ಅವರು ಭಾಗವಹಿಸಿರುತ್ತಾರೆ. ಕೃತಜ್ಞತೆಗಳು: ಸಹಕಾರಿಯ ಕಾರ್ಯಚಟುವಟಿಕೆಗಳ ಅಭಿವೃದ್ಧಿ ವ್ಯವಹಾರಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸಹಕರಿಸಿದ ಸದಸ್ಯರು, ಠೇವಣಿದಾರರು ಹಾಗೂ ಸಾಲ ಪಡೆದು ಕ್ಲಪ್ತ ಸಮಯದಲ್ಲಿ ಮರುಪಾವತಿ ಮಾಡಿದ ಎಲ್ಲ ಸದಸ್ಯ ಬಂಧುಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಿದ ಸಹಕಾರಿ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಇದರ ಆಡಳಿತ ಮಂಡಳಿ ಹಾಗೂ ಎಲ್ಲ ಅಧಿಕಾರಿ ವರ್ಗದವರಿಗೂ, ಸನ್ನದು ಲೆಕ್ಕ ಪರಿಶೋಧಕರಿಗೆ, ಕಾಲಕಾಲಕ್ಕೆ ಸಲಹೆ ಸೂಚನೆಗಳನ್ನು ಇಟ್ಟು ಸಹಕರಿಸಿದ ಕಾನೂನು ಸಲಹೆಗಾರರಿಗೂ, ಆಡಳಿತಾತ್ಮಕ ಸಲಹೆಗಾರರಿಗೆ, ಮೌಲ್ಯಮಾಪಕರಿಗೂ, ಸಂಘಕ್ಕೆ ತಮ್ಮನ್ನು ತೊಡಗಿಸಿಕೊಂಡು ಸಂಘದ ಪ್ರಗತಿಗೆ ದಕ್ಷತೆ ಹಾಗೂ ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಿರುವ
ಸಿಬ್ಬಂದಿ ವರ್ಗದವರಿಗೂ, ಪಿಗ್ಮಿ ಠೇವಣಿ ಸಂಗ್ರಹಗಾರರಿಗೂ ಹಾಗೂ ಚಿನ್ನಾಭರಣ ಸರಬರಾರರಿಗೂ ಆಡಳಿತ ಮಂಡಳಿಯು ಮನದಾಳದ ಕೃತಜ್ಞತೆಗಳು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಸಹಕಾರ, ಸೂಕ್ತ ಸಲಹೆ, ಸೂಚನೆ, ಮಾರ್ಗದರ್ಶನಗಳನ್ನು ನೀಡಿ ಸಹಕಾರಿಯನ್ನು ಬೃಹತ್ ಸಂಸ್ಥೆಯನ್ನಾಗಿ ಬೆಳೆಸಲು ಸಹಕರಿಸಬೇಕಾಗಿ ನಿಮ್ಮಲ್ಲಿ ಅಪೇಕ್ಷಿಸುತ್ತಾ, ಪ್ರತ್ಯಕ್ಷ ಹಾಗೂ ಪರೋಕ್ಷ ಆಡಳಿತ ಮಂಡಳಿಯ ಅನುಮತಿಯ ಮೇರೆಗೆ ಅಧ್ಯಕ್ಷರು ವಿಕ್ರಮ್ ಬಂಗೇರ, ಉಪಾಧ್ಯಕ್ಷರು ಶ್ರೀ ಆನಂದ್ ಗಟ್ಟಿ ಹಾಗೂ ಶ್ರೀಮತಿ ಜಯಲಕ್ಷ್ಮಿ ಎಸ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ. ಸಂಘದ ಕಾರ್ಯಚಟುವಟಿಕೆಲೆಗ್ ಎಡ್ಡ ಬೆಂಬಲ ಕೊರ್ನ ಸ್ವಸಹಾಯ ಗುಂಪುಲೆಗ್ ಬೊಕ್ಕ ಸದಸ್ಯರಿಗ್ ನೆಂಪುದ ಕಾಣಿಕೆ ಒಪ್ಪಿಯಾದ ಅಭಿನಂದನೆ ಸಂದಾಯರು. ನಿರ್ದೇಶಕ ಮಂಡಳಿದ ಉಪಾಧ್ಯಕ್ಷರು ಆನಂದ್ ಗಟ್ಟಿ ಪಿ, ಸಂದೇಶ್ ಟಿ ಪೂಜಾರಿ, ಆದರ್ಶ್ ಕೆಎನ್, ಶ್ರೀಮತಿ ವಿಜಯಲಕ್ಷ್ಮಿ, ಶ್ರೀಮತಿ ಚಂದ್ರಿಕಾ ರೈ, ಸಿಬ್ಬಂದಿರು ಶ್ರೀಮತಿ ವೈಶಾಲಿ ರಾಜೇಶ್, ಶ್ರೀಮತಿ ಶರ್ಮಿಳಾ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ನಿರ್ದೇಶಕಿ ಡಾಕ್ಟರ್ ಭಾರತಿ ಆರ್ ಸೊಲ್ಮೆಸಂದಾಯರು. ನಮ್ಮ ಜಯ ಭಾರತ ಸೌಹಾರ್ದ ಸಹಕಾರಿಯ ವಾರ್ಷಿಕ ಸಭೆಗೆ ಬಂದಿರುವಂತಹ ಎಲ್ಲ ಸದಸ್ಯರಿಗೆ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ದಕ್ಷಿಣ ಕನ್ನಡ ಜಿಲ್ಲೆ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀಯುತ ನಂದನ್ ಇವರು ಕೂಡ ನಮ್ಮ ವೇದಿಕೆಯಲ್ಲಿ ಬಂದು ನಮಗೆ ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಆಗುವ ಹಾಗೆ ಸಹಕರಿಸಿದ್ದಾರೆ. ಇವರಿಗೆ ಕೂಡ ಧನ್ಯವಾದಗಳು. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಸಹಕಾರಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಎಲ್ಲ ನಿರ್ದೇಶಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು KT ಸುವರ್ಣ ಇವರಿಗೂ ಕೂಡ ಧನ್ಯವಾದಗಳು. ಹಾಗೆ ನಮಗೆ ಆಸನದ ವ್ಯವಸ್ಥೆ ಮಾಡಿಕೊಟ್ಟ ಮನ್ಸೂರ್ ಕಾಂಗ್ರೆಸ್ ಆಫೀಸ್ನ ಅವರು, ಇವರಿಗೆ ಕೂಡ ಧನ್ಯವಾದಗಳು.